ಉದ್ದೇಶ ಒಂದೇ ನಮ್ಮ ಮಾತೆಲ್ಲ ಪ್ರೀತಿರ ಅನ್ನೇ ಸಂತೋಷನ ಕೊಟ್ಟು ಈ ಖುಷಿತ ದಿನಟ್ಟು ನಮ್ಮ ಮಾತೆಲ್ಲ ಸೇರಿದು ನಮ್ಮ ಶ್ರದ್ಧೆನ ಅಪ್ಪಿನಕ್ಕನ್ನ ಒಟ್ಟಿಗೆ ಒಂದು ದಿನ ಅದನ್ನ ತುಟ್ಟು ಬರ್ಬನು ಕರಿಪೊಟ್ಟು ಬರ್ಬನ ನಮ್ಮ ಪೂರ ಬಂಧು ಮಿತ್ರರನ್ನ ಒಂದು ಅಭಿಪ್ರಾಯ ಮಾಡ್ಕೊಂಡು ఆయన ನಮ್ಮ ಇನಿ ಕರೆಕ್ಟ್ ಮೂಲ ನಿರ್ವಹಣೆ ಮಾಡ್ತಾರೆ ಬೈದ ಇನಿ ಈ ಕಾರ್ಯಕ್ರಮ ತುಂಬತ್ತ ನಮ್ಮ ನೇತ ಮ್ಯಾನೇಜಿಂಗ್ ಟ್ರಸ್ಟಿನ GR ಶೆಟ್ಟಿ ನಮ್ಮೊಟ್ಟಿಗೆ ನಮ್ಮ ಮಾತನ್ನು ಪರವಾಗಿಲ್ಲ ದೇವದಾಸ್ ಅರೆಗ್ಲ ಕನ್ನಡ ಶೆಟ್ಟಿ ನಮ್ಮೊಟ್ಟಿಗೆ ಅರೆಗ್ಲ ನಮ್ಮ ಮಾತನ್ನ ಮಾರ್ಗದರ್ಶನ TG ರಾಜರಾಮ್ ಭಟ್ ನಮ್ಮೊಟ್ಟಿಗೆ ಅದೆಲ್ಲ ఒక ಹರಿಯಪ್ಪನಲ್ಲಿ ಒಟ್ಟಿಗೆ ಅದೆಲ್ಲ ಸ್ವಾಗತ ನಮ್ಮ ಮಾತನ್ನ ಕೇಂದ್ರ ಬಿದ್ದಾಗ ಸಂತೋಷನೇ ನಮ್ಮೊಟ್ಟಿಗೆ ఒక ಅರ್ನ ಧರ್ಮಪತ್ನಿ ನಮ್ಮೊಟ್ಟಿಗೆ ರಜನಲ್ಲ ಪ್ರೀತಿಪೂರ್ವಕ ಸ್ವಾಗತ ಅಂತಂದು ರಾಜರಾಮ್ ಭಟ್ ಎಲ್ಲ ಶ್ರದ್ಧೆಯ ತಾಯಂದಿರೆ, ಈ ಸೇವಾಶ್ರಮದ ಮ್ಯಾನೇಜಿಂಗ್ ಸೆಕ್ರೆಟರಿ ಸಾಮಾನ್ಯ GR ಶೆಟ್ಟಿ ಅವರೇ, ಇನ್ನೋರ್ವ ಈ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಸಾಮಾನ್ಯ ದೇವದಾಸ್ ಅವರೇ, ಶ್ಯಾಮಲಾ ಶೆಟ್ಟಿ ಅವರೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ಸಂತೋಷಣ್ಣ ಮತ್ತು ಅವರ ಧರ್ಮಪತ್ನಿಯವರೇ, ವೇದಿಕೆಯಲ್ಲಿ ನಮ್ಮ ಜೊತೆ ಇರುವಂತಹ ಹರಿಯಪ್ಪಣ್ಣನವರೇ, ಯಶವಂತರೇ, ಪ್ರಶಾಂತ್ ಗಟ್ಟಿಯವರೇ, ಎಲ್ಲ ಆತ್ಮೀಯರೇ, ಇವತ್ತು ನಮಗೆಲ್ಲ ಒಂದು ಸಂತೋಷ ದಿವಸ. ನಮ್ಮ ಮಧ್ಯೆ ಒಬ್ಬ ಅದ್ಭುತ ಬಾಲಕ, ನಮ್ಮ ಒಳಗಿರುವಂತಹ ಅದ್ಭುತ ಬಾಲಕ ಸಮಾಜದಲ್ಲಿ ಯಶಸ್ಸಿನ ಮೇರು ಮಟ್ಟಕ್ಕೆ ಮುಟ್ಟಿದ್ದು ನಮಗೆ ತುಂಬ ಸಂತೋಷ. ಇವತ್ತು ಸಂತೋಷ್ ಕುಮಾರ್ ಅವರು 52ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಬಹುಶಃ ಅವರ ಸ್ಥಾನದಲ್ಲಿ ಇನ್ನೊಬ್ಬ ಇರ್ತಿದ್ದಾರೆ. ಈ ಜನ್ಮದಿನವನ್ನು ಮಂಗಳೂರಿನ ಹೋಟೆಲ್ ತಾಜ್ನಲ್ಲಿಯೋ ಅಥವಾ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿಯೋ ಮಾಡಬಹುದು. ಅವ್ರಿಗಂತೂ ದೊಡ್ಡ ಸಂಗತಿ ಆಗಿರಲಿಲ್ಲ. ಆದರೆ ಮೂಲತಃ ಒಬ್ಬ ಜನಸಾಮಾನ್ಯರ ಮಧ್ಯೆ ನಿಂತು ಬಂದ ಸಂತೋಷ್ ಕುಮಾರ್ ಅವರು ನಾನಿದನ್ನು ತುಂಬ ತಳಮಟ್ಟದಲ್ಲಿ ಒಂದು ಸೇವಾಶ್ರಮದಲ್ಲಿ ಆಚರಿಸ್ಕೊಳ್ತೀನಿ ಅನ್ನುವಂಥ ನಿರ್ಧಾರ ಮಾಡಿದ ಕಾರಣ ನಾವೆಲ್ಲರಿಗೂ ತಿಳಿಸಿದ್ವಿ. ನಾನು ಸಂತೋಷ್ ಕುಮಾರ್ ಅವರ ಪರಿಚಯ ಇವತ್ತು ಮಾತಾಡೋದು, ಯಾವತ್ತೂ ನಮ್ಮೆಲ್ಲರೂ ಸಂತೋಷ ಮುಗಿಸ್ಬಿಡೋದು ಅಲ್ಲ, ಇವತ್ತು ಸಂತೋಷನ ಬಗ್ಗೆ ನಾವು ಮಾತಾಡೋದು. ಈ ಆಶ್ರಮದ ತಾಯಿಗೂ ಅವರ ಸಮೇತ ಗೊತ್ತಾಗುತ್ತೆ, ಸಮಾಜಕ್ಕೆ ಗೊತ್ತಾಗುತ್ತೆ. ತಾನು ತನ್ನ ಜೀವನದ ವ್ಯಾಪ್ತಿಗಾಗಿ ಮಂಗಳೂರಿನ ಗೌರ್ಮೆಂಟ್ ಕಾಲೇಜಿನಲ್ಲಿ ವ್ಯಾಸಂಗ ಮುಗಿಸಿದ ಮೇಲೆ ದೂರದ ಗಲ್ಫ್ ರಾಷ್ಟ್ರದಲ್ಲಿ ಒಬ್ಬ ಸಾಮಾನ್ಯ ಪ್ರಾಂಜಲವಾದ ಒಬ್ಬ ಶಿಸ್ತಿನ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅವ್ರು ಹೇಳ್ತಾರೆ, ಅವರು ಗಲ್ಫ್ನಲ್ಲಿ ಇದ್ದಾಗ ಕೂಡ ತುಂಬ ಭಾರಿ ದೊಡ್ಡ ಗೌರವದ ಹುದ್ದೆಯನ್ನು ಅವರು ಅಲಂಕರಿಸ್ತಿರಲಿಲ್ಲ. ತನ್ನ ಮನೆಯಲ್ಲಿರುವಂತಹ ಇರಬೇಕಾದಂತಹ ಆ ಒಳ್ಳೆಯ ಸ್ಥಾನಕ್ಕೆ ತನ್ನ ಮನೆ ಹೋಗಲಿಲ್ಲ. ಇನ್ನೂ ನನ್ನ ಮನೆಯ ಮೇಲೆ ಬರಬೇಕು, ನನ್ನ ಕುಟುಂಬಸ್ಥರ ಮೇಲೆ ಬರಬೇಕು, ನನ್ನ ಕುಟುಂಬಸ್ಥರಿಗೆ ಸಮಾಜದಲ್ಲಿ ಗೌರವ ಸ್ಥಾನ ಸಿಗಬೇಕು ಮತ್ತು ತನ್ನ ಮನೆಗೆ ಸಮಾಜದಲ್ಲಿ ಗೌರವ ಇರಬೇಕು ಅನ್ನೋ ದೃಷ್ಟಿಯಿಂದ ಈ ಊರನ್ನು ತೊರೆದು ಅವರು ಗಲ್ಫ್ ರಾಷ್ಟ್ರದಲ್ಲಿ ಒಬ್ಬ ಕೆಲಸಕ್ಕೆ ಸೇರಿ ಸ್ವಿಮ್ಮಿಂಗ್ ಪೂಲ್ನ ಬಗ್ಗೆ ವಿಶೇಷವಾದ ಅಧ್ಯಯನ ಮಾಡಿ ಸ್ವಿಮ್ಮಿಂಗ್ ಪೂಲ್ಗಳ ಬಗ್ಗೆ ವಿಶೇಷವಾದ ಅಭಿವೃದ್ಧಿ ಚಟುವಟಿಕೆ ಮಾಡ್ತಾ ಒಬ್ಬ ಜನಸಾಮಾನ್ಯ ಹೇಗೆ ಒಳ್ಳೆಯ ನೌಕರಿಯಲ್ಲಿ, ಸರಿಯಾದ ನೌಕರಿಯಲ್ಲಿ ಒಳ್ಳೆಯ ಸ್ಥಾನಕ್ಕೆ ಹೋಗುವುದು ತೋರಿಸಿಕೊಟ್ಟ ಸಂತೋಷ್ ಕುಮಾರ್ ಅವರು ಅಲ್ಲಿನ ಹುದ್ದೆಯನ್ನು ತ್ಯಜಿಸಿ ತಾನು ಊರಿಗೆ ಬರಬೇಕು, ತಾನು ಊರಲ್ಲಿ ತನ್ನ ಹಿರಿಯರ ಸೇವೆಯನ್ನು ಮಾಡಬೇಕು, ಜನನಿ ಜನ್ಮಭೂಮಿ ಇಚ್ಛಾ ಸ್ವರ್ಗಾದಪಿ ಗರಿಯಿಸಿ
ತಾಯಿ ಮತ್ತು ಜನ್ಮಭೂಮಿ ಅದು ಸ್ವರ್ಗಕ್ಕಿಂತ ಮೇಲಿನದ್ದು, ನಾನು ಇಲ್ಲಿ ಸೇವೆ ಮಾಡಬೇಕು, ಜನರ ಸೇವೆ ಮಾಡಬೇಕು ಯೋಚನೆ ಮಾಡಿ ಊರಿಗೆ ಬರ್ತಾರೆ. ಊರಿಗೆ ಬಂದ ಮೇಲೆ ಅವ್ರನ್ನ ಸಮಾಜ ಸೇವೆ ಕೈ ಬೀಸಿ ಕರೀತಾರೆ. ಅವರ ರಾಜಕೀಯ ಗುರುಗಳಾದ ಶೇಷಪ್ಪ ಪೂಜಾರಿ ಅವ್ರನ್ನ ಕರೆದು ನೀನು ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಅವರನ್ನ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡೋದು ಮಾಡ್ತಾರೆ. ಪಂಚಾಯತ್ ಚುನಾವಣೆಯಲ್ಲಿ ಸಂತೋಷ್ ಕುಮಾರ್ ಗೆದ್ದ ರೀತಿ ಅದು ಅದ್ಭುತವಾಗಿದೆ. ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಸ್ಪರ್ಧಾಳುವಾಗಿ 80% ಅಲ್ಪಸಂಖ್ಯಾತ ಇರುವಂತಹ ಒಂದು ವಾರ್ಡ್ನಲ್ಲಿ ಸ್ಪರ್ಧೆ ಮಾಡಿದ ಸಂತೋಷಣ್ಣ ತನ್ನ ಸಮೀಪದ ಪ್ರತಿನಿಧಿಗಿಂತ 600 ಮತಗಳಿಂದ ಸ್ಪರ್ಧೆ ಮಾಡಿ ಗೆದ್ದದ್ದು ಬಹುಶಃ ಅದು ಈ ದೇಶದ ಚುನಾವಣಾ ರಾಜಕೀಯದ ಒಂದು ಅದ್ಭುತ ಅಂತ ನಾನು ಭಾವಿಸಿಕೊಂಡೆ. ಯಾವಾಗ ಗ್ರಾಮ ಪಂಚಾಯತ್ ಸದಸ್ಯ ಸಂತೋಷ್ ಕುಮಾರ್ ಅವರು ಚುನಾಯಿತರಾದರೂ ಜನಪ್ರಿಯದವರನ್ನು ಕೈ ಬೀಸಿ ಕರೀತಾರೆ. ಆ ಸಂದರ್ಭದಲ್ಲಿ ನಡೆದಂತಹ ರಾಜಕೀಯ ಏರುಪೇರು ಸಂದರ್ಭದಲ್ಲಿ ಸಂತೋಷ್ ಕುಮಾರ್ ಅವರು ಫಜೀರ್ ಗ್ರಾಮ ಪಂಚಾಯತ್ನಲ್ಲಿ ಒಬ್ಬ ನಿರ್ಣಾಯಕ ಮತ ಹೊಂದಿದಂಥ ಒಬ್ಬ ವ್ಯಕ್ತಿಯಾದರು. ಅವರಿಗೆ ಪಂಚಾಯತ್ ಅಧ್ಯಕ್ಷ ಸ್ಥಾನ ಕೈ ಬೀಸಿ ಕರೀತು. ಆದರೆ ಸಂತೋಷ್ ಕುಮಾರ್ ಅವರು ಒಪ್ಪಿಕೊಳ್ಳಿ, ತಾನು ಆ ಪಂಚಾಯತ್ ಅಧ್ಯಕ್ಷನ ಒಪ್ಪಿಕೊಳ್ಳದೆ ಅದನ್ನು ನಯವಾಗಿ ತಿರಸ್ಕಾರ ಮಾಡಿ ತಾನೊಬ್ಬ ಸಾಮಾನ್ಯ ಸದಸ್ಯನಾಗಿ ಉಳ್ಕೊಳ್ತೇನೆ, ನಾನು ಸಮಾಜ ಸೇವೆ ಮಾಡ್ತೇನೆ, ನಾನು ಇಷ್ಟು ಸಣ್ಣ ಪ್ರಾಯದಲ್ಲಿ ಆ ಉನ್ನತ ಸ್ಪರ್ಧೆಗೇರಿ ಆ ಉನ್ನತ ಸ್ಥಾನವನ್ನು ನಾನು ಹಾಳು ಮಾಡೋದಿಲ್ಲ ಅಂತ ಮಾತಾಡಿದ ಸಂತೋಷ್ ಕುಮಾರ್ ಅವರು ಒಬ್ಬ ಆದರ್ಶ ಜನಸೇವಕ್ಕಾಗಿ ಆಗ ನೋಡಿದ ನಾನು 94ನೇ ಇಸ್ವಿಗೆ ಹೇಳ್ತೇನೆ. 94ನೇ ಇಸ್ವಿ ಈಗ 26 ವರ್ಷದ ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಆಯ್ಕೆಯಾದ ಸಂತೋಷ್ ಕುಮಾರ್ ಅವರು ಆಮೇಲೆ ಹಿಂತಿರುಗಿ ನೋಡಿದರು. ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಏನೆಲ್ಲ ಮಾಡಕ್ಕೆ ಸಾಧ್ಯ ಇದೆ ಅದಕ್ಕಿಂತಲೂ ಒಂದು ಹಂತ ಮೇಲೆ ಹೋಗಿ ಕೇವಲ ಗ್ರಾಮದ ಸದಸ್ಯನಾಗಿ ಉಳ್ಕೊಳ್ಳಿ. ಆ ಭಾಗದ ಭಾರತೀಯ ಜನತಾ ಪಾರ್ಟಿಗೆ ಹೊಸ ಭಾಷಾ ಕೇಳ ಸಂತೋಷ್ ಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗೆ ಹೊಸ ಭಾಷೆಯನ್ನು ಬರೆದು ಭಾರತೀಯ ಜನತಾ ಪಾರ್ಟಿಯನ್ನು ಹೇಗೆ ಬೆಳೆಸುವಂತ ನಮ್ಗೆಲ್ಲೂ ತೋರಿಸ್ಕೊಡ್ತಾರೆ, ನಮ್ಮ ಕಣ್ಣು ತೆರೆಸಿದ್ರು. ಅದುವರೆಗೆ ಚುನಾವಣಾ ರಾಜಕೀಯ ಹೀಗಿತ್ತು. ಚುನಾವಣೆಗೆ ಬಂದಾಗ ನಾವು ಕೆಲಸ ಮಾಡೋದು, ಒಂದು ವಾರ ಕೆಲಸ ಮಾಡೋದು, ಆಮೇಲೆ ಮನೆಗೆ ನಿದ್ದೆ ಮಾಡೋದು, ಹೀಗಿತ್ತು. ಆದರೆ ಸಂತೋಷ್ ಕುಮಾರ್ ಅವರು ಪ್ರವೇಶ ಆದ ಮೇಲೆ ಭಾರತೀಯ ಜನತಾ ಪಾರ್ಟಿಯನ್ನ ಹೇಗೆ ಬೆಳೆಸಬಹುದು ನಮಗೆ ತೋರಿಸ್ಬೋದು. ಅವರ ಹಿಂದೆ ನಾವು ಹೋಗಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡೋಕ್ಕೆ ತೀರ್ಮಾನ ಆಯಿತು. ನಾವೇ ತುಂಬ ಸಂತೋಷ ಪಟ್ಟಿದ್ದೇವೆ. ಆಮೇಲೆ ಸಂತೋಷ್ ಕುಮಾರ್ ಅವರು ಮಾತ್ರ ಹಿಂತಿರುಗಿ ನೋಡಿ ತಾನು ಯಶಸ್ಸಿನ ದಾಪಗಳು ಹಾಕ್ತಾ 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 ಭಾರತೀಯ ಜನತಾ ಪಾರ್ಟಿಯ ಕ್ಷೇತ್ರ ಸಮಿತಿಯ ಉಪಾಧ್ಯಕ್ಷನಾಗಿ, ಕ್ಷೇತ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ, ಕ್ಷೇತ್ರ ಸಮಿತಿಯ ಅಧ್ಯಕ್ಷನಾಗಿ ಕೆಲಸ ಮಾಡಿ ಸಂತೋಷ್ ಕುಮಾರ್ ಅವರು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕ್ಷೇತ್ರ ಸಮಿತಿ ಅಧ್ಯಕ್ಷನಾದ ಮೇಲೆ ಅವರ ಸಾಮಾಜಿಕ ಜೀವನದಲ್ಲಿ ಒಂದು ಹೊಸ ಮೈಲಿಗಲ್ಲು ಸ್ಥಾಪನೆ. ಅವರ ಸಾಮಾಜಿಕ ಕಳಕಳಿ ಇನ್ನೂ ಬೆಳೆಯಲಿಕ್ಕೆ ಸಾಧ್ಯ. ಈ ಮಧ್ಯೆ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಂತೋಷ್ ಕುಮಾರ್ ಅವರು ಭಾರತ ದೇಶದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನೋರ್ವ ಹೇಗೆ ಕೆಲಸ ಮಾಡಬಲ್ಲ ಅಂತ ಅನ್ನೋದನ್ನು ಜನರಿಗೆ ತೋರಿಸಿದರು. ಒಬ್ಬ ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸದಸ್ಯರಾದರೆ ಬಂದಂಥ ಸೀಮಿತ ಅನುದಾನವನ್ನು ಅದನ್ನು ಹಂಚಿಕೊಂಡು ತೃಪ್ತಿಪಟ್ಟುಕೊಳ್ಳುವಂಥ ಕಾಲ ಇದಾಗಿತ್ತು. ಆದರೆ ಅವರ ಯೋಗಾಯೋಗ ನೋಡಿ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು. ಸನ್ಮಾನ್ಯ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾದರು, ಡಿ.ವಿ. ಸದಾನಂದಗೌಡರು ಮುಖ್ಯಮಂತ್ರಿಯಾದರು, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಯಾದರು. ಎಲ್ಲರೂ ಕೂಡ ಚಿರಪರಿಚಯದ ಸಂತೋಷ್ ಕುಮಾರ್ ಅವರು ರಾಜ್ಯದಿಂದ ಇನ್ನಿಲ್ಲದಂತೆ ಅನುದಾನವನ್ನು ತಂದು ಕುರ್ನಾಡ್ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ 100 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಗಳನ್ನು ಹೇಳಿದ್ರೆ ಬಹುಶಃ ಈ ದೇಶದ ಆದರ್ಶ ಜಿಲ್ಲಾ ಪಂಚಾಯತ್ ಯಾವಾಗ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಸಂತೋಷ್ ಕುಮಾರ್ ಅವರು ಆದರ್ಶ ಕೆಲಸ ಮಾಡಿದ್ರು ಅವರನ್ನ ಪಕ್ಷ ಕೈ ಬೀಸಿದ್ರು. ಅವ್ರಿಗೆ ಗೊತ್ತೇ ಇರಲಾಗಿತ್ತು. ಅವರನ್ನ ಪಕ್ಷ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಮಾಡಿತ್ತು. ಮುಂದೆ ಸಂತೋಷ್ ಕುಮಾರ್ ಅವರನ್ನ ಬನ್ನಿ ನೀವು ಈ ಕ್ಷೇತ್ರದ ಶಾಸಕನಾಗಿ ಗೆದ್ದು ಬರಬೇಕು ಅಂತ ಹೇಳಿದ ಪಾರ್ಟಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ. ಯಾವಾಗ ಸಂತೋಷ್ ಕುಮಾರ್ ಅವರು ಈ ಕ್ಷೇತ್ರದ ಅಭ್ಯರ್ಥಿ ಘೋಷಣೆ ಆದರೂ ಈ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದ ಮತದಾರ ಸಂಚಾರ ಉಂಟಾಯಿತು. ಮಿಂಚಿನ ಸಂಚಾರ ಮಾಡಿದಂಥ ಸಂತೋಷ್ ಕುಮಾರ್ ಅವರು ಎಲ್ಲರ ಮನ ಗೆಲ್ಲುವ ಮೂಲಕ ಹಿಂದೆಂದಿಗಿಂತಲೂ ಉನ್ನತವಾದ ಸ್ಪರ್ಧೆಯನ್ನು ಕೊಟ್ಟು ಕಳೆದ ಚುನಾವಣೆಯಿಂದ 20,000 ಮತಗಳು ಜಾಸ್ತಿ ಪಡ್ಕೊಂಡು 20,000 ಜಾಸ್ತಿ ಪಡ್ಕೊಂಡು ಒಬ್ಬ ಯಶಸ್ವಿಯಾದ ಹೋರಾಟಗಾರ ಅಂತ ಕರೆಸ್ಕೊಂಡ್ರು.
ಸಂತೋಷ್ ಕುಮಾರ್ ಗೊತ್ತಿತ್ತು ನಾನು ಚುನಾವಣಾ ಸ್ಪರ್ಧೆ ಮಾಡಿ ಗೆಲ್ಲುವುದಂತ ಗೊತ್ತಿತ್ತು. ಬಹುಶಃ ಆ ಸಂದರ್ಭದಲ್ಲಿ ಬೇರೆ ಯಾರಾದರೂ ಕೂಡ ಆ ಟಿಕೆಟ್ ಹೋಗ್ತಾ ಇರಲಿಲ್ವೋ ಏನೋ, ನನಗೆ ಬೇಡ ಸೋಲೋ ಟಿಕೆಟ್ ಇಲ್ಲ. ಸಂತೋಷ್ ಕುಮಾರ್ ಅವರು ಪಕ್ಷ ಹೇಳಿದಂತಹ ಆದೇಶ ಶಿಸ್ತಿನ ಸಿಪಾಯಿಯಾಗಿ ತಲೆಬಾಗಿ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಒಪ್ಕೊಂಡು ಸಂತೋಷ್ ಕುಮಾರ್ ಅವರು ಈ ಕ್ಷೇತ್ರ ಎಲ್ಲ ಕಾರ್ಯಕರ್ತರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರನ್ನ ಬೆನ್ನು ತಟ್ಟಿ ಅವರನ್ನ ಒಂದುಗೂಡಿಸಿಕೊಂಡು ಬೆಳಗಾದ 4 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಈ ಕ್ಷೇತ್ರದಾದ್ಯಂತ ಓಡಾಡಿ 27 ಗ್ರಾಮಗಳ ಈ ಕ್ಷೇತ್ರ, ಅದು ಅತ್ಯಂತ ಸಣ್ಣ ಕ್ಷೇತ್ರ ಏನಲ್ಲ, ಭಾರಿ ಅಗಾಧವಾದ ಜನಸಂಖ್ಯೆ ಇದ್ದಂಥ ಒಂದು ಕ್ಷೇತ್ರ. ಆದರೆ ಪ್ರತಿ ನಿಮಿಷಕ್ಕೂ ಕೂಡ ನಾನು ಈ ಸ್ಪರ್ಧೆಯಲ್ಲಿ ಗೆಲ್ಲೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ಆ ಮನುಷ್ಯ ಅದನ್ನು ತೋರಿಸಿಕೊಳ್ಳದೆ ಎಲ್ಲ ಕಾರಣಗಳು ಗುರುತು ನಾವೇನು ಗೆದ್ದೇ ಗೆಟ್ಟೆವು ಅನ್ನೋ ವಾತಾವರಣ ನಮ್ಗೆ ಆಸೆ ಇತ್ತು. ಸಂತೋಷ ಗೆಲ್ತಾರೆ, ಒಂದು 200 ಮತದಾರ ಸಂತೋಷ ಗೆಲ್ತಾರೆ ಅಂತ ಆಸೆ. ಅವರು ಪ್ರಥಮ ಬಾರಿಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾದಾಗ ಗೆದ್ದ ಅಭ್ಯರ್ಥಿ 2 ಬೆರಳು ತೋರಿಸ್ಕೊಂಡು ಹೊರಗಡೆ ಬಿಸಿ ಬಟ್ಟೆ 2 ಬೆರಳು ನಾನು ಗೆದ್ದೆ ವಿಕ್ಟರಿ ಸಿಂಬಲ್ 2 ತೋರಿಸ್ಕೊಂಡು ಬಂದೆ. ಸಂತೋಷ ಹೊರಗೆ ಬಂದಾಗ ನಮಗೆ ಒಂದು ಮನಸ್ಸಲ್ಲಿತ್ತು, ಸಂತೋಷ್ ಕುಮಾರ್ ಮುಖ್ಯ ಹೇಗೆ ಸೋತಿದ್ದಾರೆ, ಸೋತು ಹೊರ ಬಂದಾಗ ಹೇಗೆ ನೋಡಬೇಕು ಅವರು ಅಂತ ಒಂದು ಮನಸ್ಸು ಹಿಂಜರಿಕೆ. ಆದರೆ ಸಂತೋಷ್ ಕುಮಾರ್ ಅವರು ಅಷ್ಟೇ ನಗು, ಯಾರು ಗೆದ್ದ ಅಭ್ಯರ್ಥಿ ಎಷ್ಟು ನಗುವನ್ನು ಹೊರಗೆ ಬಂದರೋ ಅದಕ್ಕಿಂತ ದೊಡ್ಡ ನಗುವಿನಿಂದ 3 ಬೆರಳು ತೋರಿಸ್ಕೊಂಡು ಬಂದರು. ಸಂತೋಷ್ ಕುಮಾರ್ ಅವರು 3 ಮತದಿಂದ ಆಸ್ಕರ ಸೋತಿದ್ರು. 3 ಬೆರಳು ತೋರಿಸಿ ಸಂತೋಷ್ ಕುಮಾರ್ ಅವರು ಆಮೇಲೆ ಹಿಂತಿರುಗಿ ನೋಡಲೇ ಇಲ್ಲ. ತನ್ನ ಜಿಲ್ಲಾ ಪಂಚಾಯತ್ ಕ್ಷೇತ್ರದಾದ್ಯಂತ ಓಡಾಡಿ ಮುಂದಿನ ಸಲ ಕಂಡು ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಘೋಷಣೆ ಮಾಡಿ ಸಂತೋಷ್ ಕುಮಾರ್ ಅವರು ಮುಂದಿನ ಸಲಕ್ಕೆ 113 ಮತಗಳಿಂದ ಆ ಕ್ಷೇತ್ರ ಗೆದ್ದು ನಮಗೆ ತುಂಬ ಸಂತೋಷ. ಬಹುಶಃ ಅಂತ ಒಂದು ಸನ್ನತಿಯನ್ನು ಸಂತೋಷ್ ಕುಮಾರ್ ಈ ವಿಧಾನಸಭಾ ಕ್ಷೇತ್ರ ಚುನಾವಣೆ ಕೂಡ ಮಾಡ್ತಾರೆ ಅನ್ನೋ ಆಸೆ ನಮಗಿತ್ತು. ಆದರೆ ನಮ್ಮ ಆಸೆ ನಿರಾಸೆ ಆಗಲಿಲ್ಲ. ಸಂತೋಷ್ ಕುಮಾರ್ ಅವರ ಸೋಲು ಅದು ವಿರೋಚಿತವಾದ ಸೋಲಾಗಿದೆ. ಸಂತೋಷ್ ಕುಮಾರ್ ಸೋಲು ಅದೊಂದು ಗೌರವಿತವಾದ ಸೋಲಾಗಿದೆ. ಬೆಟ್ಟದ ಮೇಲಿನ ಕೊಡಗು ಜಿಲ್ಲೆಯಿಂದ ಆರಂಭ ಆಗಿದೆ. ಕೊಡಗು ಜಿಲ್ಲೆಯ 3 ಕ್ಷೇತ್ರಗಳು, ದಕ್ಷಿಣ ಕನ್ನಡ ಜಿಲ್ಲೆಯ 8 ಕ್ಷೇತ್ರಗಳು, ಉಡುಪಿ ಜಿಲ್ಲೆಯ 5 ಕ್ಷೇತ್ರಗಳು, ಉತ್ತರ ಕನ್ನಡ ಜಿಲ್ಲೆಯ 5 ಕ್ಷೇತ್ರಗಳು, ಶಿವಮೊಗ್ಗ ಜಿಲ್ಲೆಯ 7 ಕ್ಷೇತ್ರಗಳು. ಇಷ್ಟೂ ಕ್ಷೇತ್ರಗಳಲ್ಲಿ ಎಲ್ಲ ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದಿರುವಾಗ ಸಂತೋಷ್ ಕುಮಾರ್ ಅವರು ವಿರೋಚಿತವಾದ ಸ್ಥಾನ ಸೋತು. ಇವತ್ತು ಸಂತೋಷ್ ಕುಮಾರ್ ಅವರಿಗೆ ಕನ್ನಡ ರಾಜ್ಯದಲ್ಲಿ ಇಷ್ಟು ಗೌರವ ಇದೆ ಅಂತಂದರೆ, ಭಾರತೀಯ ಜನತಾ ಪಾರ್ಟಿ ವರ್ತನೆ ಇಷ್ಟು ಗೌರವ ಇದೆ ಅಂತಂದರೆ, ಈ 5 ಜಿಲ್ಲೆಗಳ ಶಾಸಕರಿಗೆ ಎಷ್ಟು ಮರ್ಯಾದೆ ಇದೆಯೋ ಅದಕ್ಕಿಂತ ಒಂದು ಮಟ್ಟ ಹೆಚ್ಚಿನ ಗೌರವ ಸಂತೋಷ್ ಕುಮಾರ್ಗೆ ಇದೆ. ಅದು ನಮಗೆ ತುಂಬ ಸಂತೋಷ ಕೊಟ್ಟಿದೆ. ನಿನ್ನೆ ಸ್ವತಃ ಬೆಳಗ್ಗೆ BS ಯಡಿಯೂರಪ್ಪನವರು ಫೋನ್ ಮಾಡಿ ಸಂತೋಷ್ ಕುಮಾರ್ ಅವರನ್ನ ಪ್ರಮಾಣ ವಚನ ಸ್ವೀಕರಿಸಿ ನಾನು ಕರೆದಿದ್ರು ಅಂತ ಅನ್ನೋದು ನನಗೆ ತುಂಬ ಸಂತೋಷ. ಯಾವುದೇ ಶಾಸಕರು ಯಡಿಯೂರಪ್ಪನವರು ಫೋನ್ ಮಾಡಿ ನೀನು ಬರಬೇಕು ಕರೆದಿರ್ಲಿಕ್ಕಿಲ್ಲ ಬಹುಶಃ. ಆದರೆ ಸಂತೋಷ್ ಕುಮಾರ್ ಅವರ ಸನ್ಮಾನ BS ಯಡಿಯೂರಪ್ಪನವ್ರ ಬಗ್ಗೆ 11:36 ಫೋನ್ ಮಾಡಿ ಸಂತೋಷ್ ನೀವತ್ತು ಪ್ರಮಾಣ ವಚನ ಸ್ವೀಕಾರ ಬರಬೇಕು ಅಂತ ಕರೆದಿರಬೇಕಂದ್ರೆ ತುಂಬ ಮನಸ್ಸು ಸಂತೋಷ. ಅದು ಸಂತೋಷ್ ಕುಮಾರ್ ಅವರ ರಾಜ್ಯದ ರಾಜಕೀಯ ಸ್ಥಾನವನ್ನು ತೋರಿಸ್ತದೆ. ಬಹುಶಃ ಇನ್ನೊಬ್ಬ ರಾಜಕೀಯ ನಾಯಕ ಅಂದರೆ ಓಡಿ ಹೋಗ್ತಾ ಇದ್ದಾರೆ ಸನ್ಮಾನ ಸ್ವೀಕಾರ ಮಾಡಿ. ಯಾಕೆ ಹೋಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸಿಕ್ಕಿದ ಎಡೆ ಪಾಸ್. ಅವರು ಸುತ್ತಮುತ್ತ 100 ಜನ ಕಾರ್ಯಕರ್ತರು ಓಡಾಡೋರು, ಯಾರಿಗೆ ಪಾಸ್ ಮಾಡಲಿ ಅನ್ನುವ ಭಯದಿಂದ ಅವರು ಆಗ್ತಾರೆ. ನಾನು ಆ ಸಮಾರಂಭಕ್ಕೆ ಹೋದರೆ ಎಲ್ಲಿ ಜನಪ್ರಿಯತೆ ಕಳ್ಕೊಳ್ತೇನೋ, ನನ್ನ ಮನಸ್ಸಿಗೆ ನನ್ನ ಜೊತೆಗಿರುವಂಥ ಹುಡುಗರಿಗೆ ನೋವಾಗ್ತದೋ ಅನ್ನೋ ದೃಷ್ಟಿಯಿಂದ ಅವ್ರು ಹೋಗದೆ ಹೊರಡ್ಕೊಳ್ತೀನಿ. ನಾನಾದ್ರೆ ಹೋಗ್ತೇನೆ ಸಂತೋಷ, ನಾನು ಬೆಳೆದ ಹೋಗ್ತಾ ಇದ್ದೇನೆ. ಅದು ಕುರಿತು ಅದು ಸಂತೋಷ್ ಕುಮಾರ್ ಅವರ ವ್ಯಕ್ತಿತ್ವವನ್ನು ಎತ್ತಿ ತೋರಿಸ್ತದೆ. ಇಂತಹ ಉನ್ನತವಾದ ಸಾಮಾಜಿಕ ಜೀವನದಲ್ಲಿ ಉನ್ನತವಾದ ಮೌಲ್ಯಗಳನ್ನು ಬೆಳೆದ ಸಂತೋಷ್ ಕುಮಾರ್ ಅವರನ್ನು ನಾನು ತುಂಬ ವರ್ಷದಿಂದ ಹತ್ತಿರ ನಾನು ಕಂಡಿದ್ದೆ. 94ನೇ ಇಸ್ವಿಯಲ್ಲಿ ನಾನು ಸಂತೋಷ್ ಕುಮಾರ್ ತುಂಬ ಹತ್ತಿರ ಕಂಡಿದ್ದೆ. ಒಬ್ಬ ಆದರ್ಶ ಸ್ನೇಹಿತ. ಅವರ ಬಳಿಗೆ ಯಾರಾದರೂ ಬಂದಾಗ ಅವರ ಮುಖ ನೋಡಿದ ತಕ್ಷಣ ಅವರು ಸಂತೋಷನ ಹಂಚಲಿಕ್ಕೆ ಬಂದಿದ್ದಾರೋ ಅಥವಾ ನೋವನ್ನು ಹಂಚಲಿಕ್ಕೆ ಬಂದಿದ್ದಾರೋ, ಕಷ್ಟ ಕಾರ್ಯ ಹೇಳ್ಕೊಳ್ಳಿಕ್ಕೆ ಬಂದಿದ್ದಾರೋ, ಏನೋ ಸಹಾಯ ಕೇಳಲಿಕ್ಕೆ ಬಂದಿದ್ದರು, ಎಲ್ಲವನ್ನೂ ಕೂಡ ಮನಗಂಡು ಅದನ್ನು ಅವರನ್ನ ಮನೆಯ ಒಳಗೆ ಕರ್ಕೊಂಡು ಹೋಗಿ ವೈಯಕ್ತಿಕವಾಗಿ ಅವ್ರ ಹತ್ರ ಮಾತಾಡ್ತಾ ಅವರ ಸಮಸ್ಯೆಗಳ ಪರಿಹಾರ ಮಾಡಿಕೊಡುವ ಸಂತೋಷ್ ಕುಮಾರ್ ಅವರು ಸಾಮಾಜಿಕ ಒಬ್ಬ ಆದರ್ಶ ಅಂತ ನಾವು ಅದು ಭಾಷೆ. ಇಂಥ ಆದರ್ಶ ನಾಯಕ ಇವತ್ತು 52ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಈ ಸೇವಾಶ್ರಮ. ಈ ಭಾಗದ ಈ ಸೇವಾಶ್ರಮದ ಎಲ್ಲ ಟ್ರಸ್ಟಿಗಳಿಗೆ ನಾನು ಅಭಿನಂದನೆ ಸಲ್ಲಿಕೆ ಮಾಡ್ತೀನಿ. ಸಂತೋಷ್ ಕುಮಾರ್ ಅವರ ಈ ಹುಟ್ಟುಹಬ್ಬಕ್ಕೆ ನಾವು ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟು ಸಂತೋಷ್ ಕುಮಾರ್ ಅವರ ವ್ಯಕ್ತಿತ್ವವನ್ನು ಸಮಾಜಕ್ಕೆ ಮತ್ತೊಮ್ಮೆ ತೋರಿಸಿಕೊಡೋದಕ್ಕೆ ನೀವು ಅವಕಾಶವನ್ನು ಒದಗಿಸಿಕೊಟ್ಟಿದ್ದೀರಿ. ಈ ಆಶ್ರಮದ ತಾಯಿನ ಜೊತೆ ಒಂದು ಅರೆಕ್ಷಣ ಸಂತೋಷವನ್ನು ಹಂಚಿಕೊಳ್ಳೋದಕ್ಕೆ ತಾವು ಅವಕಾಶ ಮಾಡಿದ್ದೀವಿ. ತಮಗೆ ನಾನು ಹೃದಯಾಂತರದಿಂದ ವಂದನೆ ಸಲ್ಲಿಕೆ ಮಾಡ್ತೇನೆ. ಇವತ್ತು 1 ಲಕ್ಷ ಜನ ಸಂತೋಷ್ ಕುಮಾರ್ ಆತ್ಮದ ಗೆಳೆಯ.
ಕೇವಲ ಒಂದು ಹೇಳ್ತಾರೆ ಆತ್ಮೀಯಗಳೇ ಅಲ್ಲ, ಇವತ್ತು ಇಷ್ಟು ಸೇರಿದವರು ಕೇವಲ ಆತ್ಮೀಯಗಳೇ. ಇವಿಷ್ಟು ಜನ ಯಾವುದೇ ಹೇಳಿಕೆಗಳಿಲ್ಲದೆ ಕೇವಲ ಸಂತೋಷ್ ಕುಮಾರ್ ಜನ್ಮದಿನ ಇವತ್ತು ಫೇಸ್ಬುಕ್ಗೆ ಗೊತ್ತಾಗ್ತದೆ, ಯಾವ ಜನ ಗೊತ್ತಾಗ್ತದೆ. ಇವತ್ತು ಸಂತೋಷ್ ಕುಮಾರ್ ಜನ್ಮದಿನ ಇವತ್ತು ನೀವೆಲ್ಲ ಜನರ ಆಚರಿಸ್ಕೊಂಡು ಕೇಳ್ಕೊಂಡು ಇವತ್ತು ಹುಡ್ಕೊಂಡು ಸೇವಾಶ್ರಮ ಹೊರತು ಯಾರಿಗೂ ಅದಕ್ಕೆ ಆಹ್ವಾನ ಕೊಟ್ಟಿದ್ದೀವಿ. ಅದು ತುಂಬ ಸಂತೋಷ ಕೊಟ್ಟಿದೆ. ತುಂಬ ಆತ್ಮೀಯಗಳ ಜೊತೆ ಒಂದು ಹುಟ್ಟುಹಬ್ಬ ಆಚರಿಸುವಂತಹ ಒಂದು ಕೆಲಸವನ್ನು ಸಂತೋಷ್ ಕುಮಾರ್ ಇವತ್ತು ಒಪ್ಕೊಂಡಿದ್ದಾರೆ. ಇವತ್ತು ಆಶ್ರಮದ ತಾಯಿಯಂದರಿಗೆ ಒಂದು ಸಂತೋಷದ ಸಿಹಿಯನ್ನು ಹಂಚುವ ಮೂಲಕ ಅವರಿಗೆ ವಿಶೇಷವಾದ ಬಹುಮಾನಗಳನ್ನು ಕೊಡುವ ಮೂಲಕ ಉಡುಗೊರೆಯನ್ನು ಕೊಡುವ ಮೂಲಕ ಈ ಸಂತೋಷ್ ಕುಮಾರ್ ಅವರ ಈ ಜನ್ಮದಿನವನ್ನು ಈ ಸೇವಾಶ್ರಮ ಇರೋಷ್ಟು ಕಾಲ ಅದು ನೆನಪು ಮಾಡಿಕೊಡ್ಬೇಕು ಅನ್ನೋ ಸಂಗತಿಯಲ್ಲಿ ಸಂತೋಷ್ ಕುಮಾರ್ ಅವರು ಇವತ್ತು ಅದನ್ನು ಯೋಜನೆ ಮಾಡಿದ್ದಾರೆ. ಸೇವಾಶ್ರಮವನ್ನು ಒಪ್ಪಿಕೊಳ್ಳುವುದು ನಾವು ಪ್ರಾಂಜಲದಲ್ಲಿ ವಿನಂತಿ ಮಾಡಿದ್ದೇವೆ. ಇವತ್ತು ಸಂತೋಷ್ ಕುಮಾರ್ ಜೊತೆ ಇರುವಂತಹ ಗೆಳೆಯರು ಕೇವಲ ಬಾಯಿ ಮಾತ್ರ ಆತ್ಮೀಯದ ಗೆಳೆಯರು. ಸಂತೋಷ್ ಕುಮಾರ್ ಜೊತೆ ಇರುವಂತಹ ಗೆಳೆಯರು ಇವತ್ತು ಸಂತೋಷ್ ಕುಮಾರ್ ಅವರಿಗೆ ತೊಂದರೆಯಾದಾಗ ಅವರು ಕರೆಯೇ ಬಂದಂತೆ ಮಿತ್ರರು. ಸಂತೋಷ್ ಕುಮಾರ್ ಅವರು ಸಂತೋಷ ಇದ್ದಾಗ ಆ ಸಂತೋಷ ನೋಡಲಿಕ್ಕೆ ಬಂದಂಥ ಮಿತ್ರರು ಇವತ್ತು ನಾವು ಸೇರಿದ್ದೇವೆ. ಸಂತೋಷ್ ಕುಮಾರ್ ಅವರ ಮುಂದಿನ ಜೀವನ ಇದು ಸಂತೋಷಕರವಾಗಿ ನಡೀಲಿದ್ದು ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಭಾಗದ ರಾಜಕೀಯ ಕ್ಷೇತ್ರದ ಸಂತೋಷ ನಮ್ಮ ಸಂತೋಷ್ ಕುಮಾರ್ ಅವರು. ಸಂತೋಷ್ ಕುಮಾರ್ ಅವರ ಜೊತೆಯಲ್ಲಿ ಒಂದು ಪಕ್ಷದ ಕೆಲಸ ಮಾಡಿದ್ರೆ ಒಂದು ಸಂತೋಷದ ಆಹ್ಲಾದಕರ ಅನುಭವ. ಕಾರ್ಯಕರ್ತರನ್ನ ಅವರ ನಗೆ ಮುಖದಿಂದ ಅವರನ್ನು ಬೆನ್ನು ತಟ್ಟಿ ಬಡವರನ್ನ ಕಂಡ್ರೆ ಸಂತೋಷ್ ಕುಮಾರ್ಗೆ ಅಚ್ಚುಮೆಚ್ಚು. ಬಹುಶಃ GR ಶೆಟ್ಟರು ಫೇಸ್ಬುಕ್ ಫಾಲೋ ಮಾಡ್ತಾರೆ ಗೊತ್ತಿಲ್ಲ, ಇದೇ ಬಹುಶಃ ನೀವು ಇವತ್ತಿನ ಸಂತೋಷ್ ಕುಮಾರ್ ಫಾಲೋ ಮಾಡಿ. ರಾಜೇಶ್ ಮಡಿವಾಳ ಅವರು ಅವರ ಜೀವನದ ಕಥೆಯನ್ನ ಪ್ರತಿ ದಿವಸ ಫೇಸ್ಬುಕ್ ಪೋಸ್ಟ್ ಮಾಡ್ತಾರೆ. ಬಡವರ ಜೊತೆಗೆ ಅವರು ಒಟ್ಟು ಸೇರುವ ರೀತಿ. ನಾನು ಸುಳ್ಯಕ್ಕೆ ಹೋಗಿದ್ದಾಗ ಅವ್ರ ಜೊತೆ ಕೆಲಸ ಮಾಡುವ ಅನುಭವ ನನಗೆ ಆಗಿದೆ. ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಜೊತೆಗೆ ಹೋಗಿದ್ದು ಕಳೆದ ವರ್ಷ 18ನೇ ಇಸ್ವಿ ಮಳೆಗಾಲ ನಮ್ಮ ಜೊತೆಗೆ ಹೋಗಿದ್ದು. ಅವರು ಅಲ್ಲಿ ಸಾಮಾನ್ಯರ ಜೊತೆ ಅವರು ಬೆರೆಯುವ ರೀತಿ ಕೇವಲ ನಾಟಕೀಯತೆ ಆಗಿರಬೇಕು. ಅವರ ಮನೆಗೆ ಬಡವರು ಬಂದಾಗ ಅವರು ನಡೆಸುವ ರೀತಿ ಅದು ಕೇವಲ ನಾಟಕೀಯತೆ ಏನಲ್ಲ. ಈ ರೀತಿಯ ಸಂತೋಷ್ ಕುಮಾರ್ ಜೊತೆಯಲ್ಲಿ ನಾವು ಕೆಲಸ ಮಾಡೋದು ನಮಗೆ ಒಂದು ಸಂತೋಷ. ಸಂತೋಷ್ ಕುಮಾರ್ ಜೊತೆಯಲ್ಲಿ ಸಾಮಾಜಿಕ ಜೀವನದಲ್ಲಿ ಕೆಲಸ ಮಾಡೋದು ನಮಗೆ ಸಂತೋಷ. ಸಂತೋಷ್ ಕುಮಾರ್ ಅವರು ಕೇವಲ ರಾಜಕೀಯದ ವ್ಯಕ್ತಿ ಮಾತ್ರ ನಡೀತಾರೆ. ನಾನು ಇಟ್ಟು ರಾಜಕೀಯ ಜೀವನ ಅಂತ ಹೇಳಿದೆ. ಸಂತೋಷ್ ಕುಮಾರ್ ಅವರು ಕೇವಲ ರಾಜಕೀಯದ ವ್ಯಕ್ತಿ ಅಲ್ಲ. ಸಂತೋಷ್ ಕುಮಾರ್ ಅವರು ಜನಸಾಮಾನ್ಯ ವ್ಯಕ್ತಿ. ಆ ಮಜಿ ಮಹಮ್ಮಯ ದೇವಸ್ಥಾನದ ಜೀರ್ಣೋದ್ಧಾರ ಇರ್ಬೋದು, ಆ ಕುರುನಾಡು ದೇವಸ್ಥಾನದ ಜೀರ್ಣೋದ್ಧಾರ ಸಮಯದಲ್ಲಿ ಜೀರ್ಣೋದ್ಧಾರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಯುವಕರಿಗೆ ಕೊಟ್ಟಂಥ ನಾಯಕತ್ವ ಇರ್ಬೋದು. ಫಜೀರು ಶ್ರೀಕೃಷ್ಣ ಭಜನಾ ಮಂದಿರದಲ್ಲಿ ಅದು ಶ್ರೀಕೃಷ್ಣ ಭಜನಾ ಮಂದಿರ ಅದು ಜೀರ್ಣೋದ್ಧಾರ ಆಗೋ ಸಂದರ್ಭದಲ್ಲಿ ಅವರು ಕೊಟ್ಟಂಥ ನೇತೃತ್ವ ಇರ್ಬೋದು. ನಾವು ಖೈರಗಢದಲ್ಲಿ ಗೋಶಾಲೆ ಆರಂಭ ಮಾಡುವಾಗ ನಮ್ಮ ಗೋಶಾಲೆಗೆ ಹೆಗಲು ಕೊಟ್ಟು ಕೆಲಸ ಮಾಡಿದಂಥ ಸಂತೋಷ್ ಕುಮಾರ್ ವ್ಯಕ್ತಿತ್ವ ಇರ್ಬೋದು. ನಾವು ಪುಣ್ಯಕೋಟನಗರದಲ್ಲಿ ಶಾರದಾ ವಿದ್ಯಾಸಂಸ್ಥೆಯನ್ನು ಆರಂಭ ಮಾಡಿದಾಗ ನಮಗೆ ಕೊಟ್ಟಂಥ ಸಹಕಾರ ಇರ್ಬೋದು. ಮುಡಿಪು ಜೂನಿಯರ್ ಕಾಲೇಜಿನ ಆಡಳಿತ ಮಂಡಳಿ ಸದಸ್ಯರಾಗಿ ಆ ಜೂನಿಯರ್ ಕಾಲೇಜಿನ ಇನ್ನಿಲ್ಲದಂತೆ ಬೆಳೆಸಿದ ಕೀರ್ತಿ ಸಂತೋಷ್ ಕುಮಾರ್ ಅವರು. ಆ ಮುಡಿಪಿನ ಕ್ಷೇತ್ರದ ಜೀರ್ಣೋದ್ಧಾರ ಆದಾಗ ಆ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷನಾಗಿ ಆ ಮುಡಿಪಿನ ಕ್ಷೇತ್ರವನ್ನು ಕಟ್ಟಿದ ರೀತಿ ನಮಗೆ ಕಣ್ಣಿಗೆ ರಾಕ್ಷಸ. ಮುಡಿಪು ಕುರುನಾಡು ಗ್ರಾಮದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ನಾವು ಬೆಳೆಸಲಿಕ್ಕೆ ಕೈಕಾಲು ಬಡಿಯುವಾಗ ನಮಗೆ ಶಕ್ತಿಯನ್ನು ಹೊಂದಿರುವ ಸಂತೋಷ್ ಕುಮಾರ್. ಪಕ್ಷ ನಮಗೆ ಬೇಕಾದ ಎಲ್ಲ ಸಹಕಾರಗಳನ್ನು ಮಾಡಿ ಅದನ್ನು ಬೆಳೆಸಲು ಸಂತೋಷ್ ಕುಮಾರ್. ಕುರುನಾಡು ಶಕ್ತಿ ಕೇಂದ್ರದಲ್ಲಿ ಒಂದು 9 ಗ್ರಾಮಗಳ ಒಂದು ತಂಡ ಆದರೆ ಶಕ್ತಿ ಕೇಂದ್ರದಲ್ಲಿ ನವೀನ್ ಪಾದಪಾಡಿ ಅವರು ಅಧ್ಯಕ್ಷ ಕೆಲಸ ಮಾಡುವ ಸಂದರ್ಭದಲ್ಲಿ ಕ್ಷೇತ್ರ ಸಮಿತಿ ಅಧ್ಯಕ್ಷ ಸನ್ಮಾನ್ಯ ಸಂತೋಷ್ ಕುಮಾರ್ ಅವರು ಶಕ್ತಿಯನ್ನು ಕೊಟ್ಟಂಥ ಶಕ್ತಿ ಅದು ಅಸಾಧಾರಣವಾದದ್ದು. ನಮ್ಮ ಶಕ್ತಿ ಕೇಂದ್ರದ ಒಳಗಡೆ ರಾಷ್ಟ್ರೀಯ ನಾಯಕರನ್ನು ಕರ್ಕೊಂಡ್ಬಂದು ಅನಂತಕುಮಾರ್ ಅನ್ನು ಕೂಡ ಕರ್ಕೊಂಡ್ಬಂದು, DV ಸದಾನಂದರನ್ನು ಕರ್ಕೊಂಡ್ಬಂದು, ಅಮಿತ್ ಶಾ ಅವರನ್ನು ಕರ್ಕೊಂಡ್ರೆ ಸಾಧ್ಯ ಆಗಲಿಲ್ಲ, ಕೊಣಜಿಗೆ ಹೋದ್ರು. ಈ ರೀತಿ ರಾಷ್ಟ್ರೀಯ ನಾಯಕರನ್ನ ಕೇಂದ್ರ ಸಚಿವರನ್ನು ಕರ್ಕೊಂಡ್ಬಂದು ವಿತ್ಭೂಷಣಕ್ಕೆ ಸತ್ಯಭೂಷಣದಲ್ಲಿ ನಮ್ಮ ಶಕ್ತಿ ಕೇಂದ್ರಕ್ಕೆ ಯಡಿಯೂರಪ್ಪನವರು ಕರ್ಕೊಂಡು ಬರ್ತಾರೆ ಅಂತ ಆಸೆ ನಮಗಿದೆ. ಸಾಮಾಜಿಕ ಚಟುವಟಿಕೆಯುಳ್ಳವನಾಗಿ ಒಬ್ಬ ಧಾರ್ಮಿಕ ಮನೋಭಾವನೆಯುಳ್ಳವನಾಗಿ ಮುಡಿಪಿನ ಧರ್ಮ ಜಾಗೃತಿ ವೇದಿಕೆ ಕಾರ್ಯಕ್ರಮದಲ್ಲಿ ಸಾಮೂಹಿಕ ವಿವಾಹದಲ್ಲಿ ತಾನು ಮದುಮಕ್ಕಳ ಹುಡುಗಿಯರ ಮನೆಯ ಒಬ್ಬ ಸದಸ್ಯನಾಗಿ ಆ ಮಕ್ಕಳನ್ನ ಹೆಣ್ಣನ್ನ ಆ ಗಂಡಿಗೆ ಒಪ್ಪಿಸಿಕೊಡುವಂಥ ಆ ಕಾರ್ಯಕ್ರಮ ಸಂತೋಷ್ ಕುಮಾರ್ ಅವರು ಭಾಗವಹಿಸಿದ ರೀತಿ ತುಂಬ ಸಂತೋಷವಾಗಿ ಅವರನ್ನ ಗಂಡನವಾಗಿ ಕಳಿಸಿದಂಥ ಸಂತೋಷ್ ಕುಮಾರ್ ರೀತಿ. ಕುರುನಾಡು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ
ಉಗ್ರನಾಳ ಗ್ರಾಮ ಪಂಚಾಯತಲ್ಲಿ ನಮ್ಮ ತಂಡದ ಗ್ರಾಮ ಪಂಚಾಯತ್ ಬರಬೇಕಾದ್ರೆ ಸಂತೋಷ್ ಕುಮಾರ್ ಅದು ಸಂತೋಷ್ ಕುಮಾರ್ ಅವರ ಅದು ಶ್ರಮ ಅದು ಅಪಾರವಾದ. ನಮಗೆ ಗೊತ್ತಾಗಿಲ್ಲ ಉಗ್ರನಾಳ ಗ್ರಾಮ ಪಂಚಾಯತ್ನಲ್ಲಿ 6ಕ್ಕೆ 6 ಸ್ಥಾನ ನಾವು ಗೆದ್ದಾಗ, 7ಕ್ಕೆ 6 ಸ್ಥಾನ ನಾವು ಗೆದ್ದಾಗ ಆ ದಿವಸ ನಾವು ಅಮಿತ್ ಶಾ ಸಂತೋಷ್ ಕುಮಾರ್ ಅವರನ್ನು ನಾವು ಕಂಡಿದ್ದೇವೆ. ಸಂತೋಷ್ ಕುಮಾರ್ ಅವರ ಸಂಘಟನಾ ಚಾತುರ್ಯವನ್ನು ನಾವು ಆ ಉಗ್ರನಾಳ ಗ್ರಾಮ ಚುನಾವಣೆ ನಾವು ಕಂಡಿದ್ದೇವೆ. ಸಂತೋಷ್ ಕುಮಾರ್ ಸಂಘಟನಾ ಚಾತುರ್ಯವನ್ನು ನಾವು ಅಮ್ಮೆಂಬಳ ಸೇವಾ ಸಹಕಾರ ಚುನಾವಣೆ ನಾವು ಕಂಡಿದ್ದೇವೆ. ಸಂತೋಷ್ ಕುಮಾರ್ ಸಂಘಟನಾ ನಾವು ಕೈರಗಳ ಸೇವಾ ಸಹಕಾರದ ಚುನಾವಣೆ ನಾವು ಕಂಡಿದ್ದೇವೆ. ಸಂತೋಷ್ ಕುಮಾರ್ ಸಂಘಟನಾ ಚಾತುರ್ಯವನ್ನು ಆ ಭಾಗದ ಎಲ್ಲ ಗ್ರಾಮ ಚುನಾವಣೆ ನಾವು ಕಂಡಿದ್ದೇವೆ. ತಾಲೂಕಿನ ಚುನಾವಣೆ ಕಂಡಿದ್ದೇವೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಕಂಡಿದ್ದೇವೆ. ಈ ರೀತಿಯಲ್ಲಿ ಸಾಮಾಜಿಕ ಚಟುವಟಿಕೆಯಲ್ಲಿ ಮುಂಚೂಣಿಯ ಸಂತೋಷ್ ಕುಮಾರ್ ಅವರು ಅವರ ಹುಟ್ಟುಹಬ್ಬಕ್ಕೆ ನಾವು ಬಂದು ಸೇರುವಂಥ ಅವಕಾಶ ಅವರು ಮಾಡಿಕೊಟ್ಟಿದ್ದಾರಲ್ಲ. ಸಂತೋಷ್ ಕುಮಾರ್ ಅವರಿಗೆ ಇನ್ನು ಮುಂದಿನ ಜೀವನದಲ್ಲಿ ಆಯಸ್ಸು, ಆರೋಗ್ಯ, ಭಾಗ್ಯವನ್ನು ಆ ದೇವರು ಕರುಣಿಸಲಿ. ಮತ್ತು ನಾವು ಭಗವಂತನ ಪ್ರಾರ್ಥನೆ ಮಾಡುವಂಥ ಯೋಗಕ್ಷೇಮವನ್ನು ಅವರಿಗೆ ಭಗವಂತ ಕರುಣಿಸ್ತಾರೆ. ಯೋಗ ಅಂದರೆ ಏನು? ನಮಗೆ ಇಲ್ಲದಂಥ ಒಂದು ಸಂಗತಿಯನ್ನು ದೇವರು ನಮ್ಮನ್ನು ಕೊಟ್ಟು ಸಂತೋಷದಿಂದ ತುಂಬಿಸಿಕೊಡುವರು. ಭಗವಾನ್ ದೇತಾಯ್ತು ಚಪ್ಪರ ಮಾರ್ಗ ದೇತಾಯ ಅಂತ ಹೇಳ್ತಾರೆ. ದೇವರು ಕೊಟ್ಟರೆ ಅದು ಚಪ್ಪರ ಮುರಿಯುವಾಗ ಕೊಡ್ತಾರಂತೆ. ಸಂತೋಷ್ ಕುಮಾರ್ ಕಾಲದ ಹಾಗೆ ಆಯಿತು. ಸಂತೋಷ್ ಕುಮಾರ್ಗೆ ಶ್ರೀಮಂತಿಗೆ ದೇವರು ಕೊಡದೇ ಇದ್ರು ಕೂಡ ಇಷ್ಟು ಜನರ ಜೊತೆಯ ಸಖ್ಯದ ಶ್ರೀಮಂತಿಯನ್ನು ದೇವರು ಕೊಟ್ಟಿದ್ದಾರೆ. ಅದು ಯೋಗ, ಅದು ಯೋಗ. ಎಲ್ಲರ ಬಾಲಿಗೆ ಆ ಯೋಗ ಬರುವುದಿಲ್ಲ. ಅಂತ ಯೋಗವನ್ನು ಪಡ್ಕೊಂಡವರು ಸಂತೋಷ್ ಕುಮಾರ್. ಕ್ಷೇಮ ಅಂದ್ರೇನು? ಹಾಗೆ ನಮ್ಮದೆಲ್ಲ ವಸ್ತು, ನಮಗೆ ಸಿಕ್ಕಿದಂಥ ವಸ್ತು ಅದು ಶಾಶ್ವತ ಉಳ್ಕೊಳ್ಳುವುದು ಅದು ಕ್ಷೇಮ. ಹೀಗೆ ಸಂತೋಷ್ ಕುಮಾರ್ ಅವರು ಸಾಮಾಜಿಕ ಕೆಲಸ ಮಾಡ್ತಾ ಅಪಾರವಾದ ಯುವಕರನ್ನು ತನ್ನ ಜೊತೆ ಸಂಪಾದನೆ ಮಾಡಿದ್ರಲ್ಲ, ಅದು ನಿರಂತರ ಉಳ್ಕೊಳ್ಳುವಂಥ ಕೆಲಸ ಆಗಲಿ. ಆ ಕ್ಷೇಮವನ್ನು ದೇವರನ್ನು ಕೊಳ್ಳಿ ನಾನು ಇಷ್ಟೇ ಪ್ರಾರ್ಥನೆ ಮಾಡ್ತಾ. ಸಂತೋಷ್ ಕುಮಾರ್ ಅವರಿಗೆ ಒಬ್ಬಾಕೆ ಸಹಧರ್ಮಿ. ಸಂತೋಷ್ ಕುಮಾರ್ ಅವರ ನೋವಿನಲ್ಲಿ ಯಾಕೆ ನೋವು ಪಡ ನಾನು ಕಂಡಿದ್ದೀನಿ. ಸಂತೋಷ್ ಕುಮಾರ್ ಅವರು ಆರೋಗ್ಯ ಸಮಸ್ಯೆ ಪಟ್ಟಾಗ ಆ ತಾಯಿ ನಗುಮೊಗದಿಂದ ಆ ಗಂಟನ ಸೇವೆ ಮಾಡೋದನ್ನು ಕಂಡಿದ್ದೀನಿ. ಒಬ್ಬಾತ ಯಶಸ್ವಿ ಪುರುಷನ ಹಿಂದೆ ಒಬ್ಬಾಕೆ ಯಶಸ್ವಿ ಮಹಿಳೆ ಇರ್ತಾಳೆ ಅಂತ ನಾವೆಲ್ಲ ಅಲ್ಲಿ ಕೇಳಿದ್ದೇವೆ. ಆದರೆ ಸಂತೋಷ್ ಕುಮಾರ್ ಅವರ ಮನೆಗೆ ಹೋದಾಗ ನಾವು ಅದನ್ನು ಕಂಡಿದ್ದೇವೆ. ಒಬ್ಬ ಸಾಮಾಜಿಕ ಕಾರ್ಯಕರ್ತರ ಮನೆಯಲ್ಲಿ ಆತ ಸಂಕಷ್ಟಕ್ಕೊಳಗಾದಾಗ ಎಲ್ಲರೂ ಬಂದು ಮಾತಾಡಿಸೋರೆ. ಆತನಿಗೆ ಚಿಕಿತ್ಸೆ ಮಾಡಲಿಕ್ಕೆ ಸಮಯ ಕೊಡೋದಿಲ್ಲ ಸೇರಿದವರು. ಆದರೆ ಆ ತಾಯಿ ಆತನ ಜೊತೆ ಸೇರಿಕೊಂಡು ಆತನಿಗೆ ಮಾಡಿದಂತಹ ಚಿಕಿತ್ಸೆ ಇದೆಯಲ್ಲ, ಅವ್ರಿಗೆ ಮಾಡಿದ ಶುಶ್ರೂಷೆ ಇದೆಯಲ್ಲ, ಅದೊಬ್ಬ ಆದರ್ಶ ತಾಯಿ ಮಾತನಾಡ್ತಾರೆ. ಆದರ್ಶ ಒಬ್ಬ ತಾಯಿಯನ್ನು ಸಂತೋಷ್ ಕುಮಾರ್ ಅವರು ಮಡದಿಯಾಗಿ ಪಡೆದುಕೊಂಡು ತುಂಬ ಸಂತೋಷ ಕೊಟ್ಟಿದೆ. ಇಬ್ಬರು ಮಕ್ಕಳು, ಒಬ್ಬಾಕೆ ಹುಡುಗಿ, ಒಬ್ಬ ಹುಡುಗ. ಆ ಹುಡುಗಿ ತನ್ನ ಶೈಕ್ಷಣಿಕ ಜೀವನದಲ್ಲಿ ಅತ್ಯಂತ ಉತ್ತಮವಾದ ಮಾರ್ಗವನ್ನು ಪಡಿತಾ ಇವತ್ತು ಭಾರತೀಯ ಆಡಳಿತ ಸೇವೆ IAS ಎಕ್ಸಾಮನ್ನು ಓದ್ತಾ ಇದ್ದಾರೆ. IAS ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತಾ ಇದ್ದಾಳೆ ಅಂತ ಒಂದು ಮನಸ್ಸು ತುಂಬ ಸಂತೋಷ ಕೊಟ್ಟಿದೆ. ಹೌದು, ನಮ್ಮ ಗ್ರಾಮದ ನಮ್ಮ ಮಗಳ ಹುಡುಗಿ ನಾಳೆ IAS ಆಗಿ ಬರ್ತಾಳೆ ಅಂತ ಅನ್ನೋ ನಿರೀಕ್ಷೆ ನಮಗಿದೆ. ಸಂತೋಷ. ನಿಮ್ಮ ಮಗಳು ನಾಳೆ IAS ಅಧಿಕಾರಿಯಾಗಿ ನಾವು ಬಂದಾಗ ನಾವು ಅವಳನ್ನ ಮಗನ ಒಳಗೆ ಬರುವಾಗ ಸ್ವಾಗತ ಮಾಡುವ ಅವಕಾಶವನ್ನು ಭಗವಂತ ಕೊಡಬೇಕು ಅಂತ ನನ್ನ ಆಸೆ ಇದೆ. ಆ ಹುಡುಗ ಬಂದಿಲ್ಲ, ಆ ಹುಡುಗ ನಾನು ಕಂಡಿದ್ದೆ. ಆತನಿಗೆ ಸಂತೋಷ ನನ್ನ ಚುನಾವಣೆ ಸಂದರ್ಭದಲ್ಲಿ ಆತ ಓಡಾಡಿದ ರೀತಿ ಅದ್ಭುತವಾಗಿದೆ. ಕೇವಲ SSLC ಓದಂಥ ಹುಡುಗ ಒಬ್ಬ ಅಗಾಧವಾದ ಮೆಚುರಿಟಿಯನ್ನು ತೋರಿಸ ತನ್ನ ಮರಳಿಯನ್ನು ತೋರಿಸ್ತಾ ನೆರೆ ಎಲ್ಲ ಗ್ರಾಮಗಳು ಸಂಚಾರ ಮಾಡ್ತಾ ತಾನೇ ಚುನಾವಣೆ ಸ್ಪರ್ಧೆ ಮಾಡಿ ಅನ್ನೋ ರೀತಿಯಲ್ಲಿ ಆ ಕೆಲಸ ಮಾಡಿದ ರೀತಿ ಇದೆಯಲ್ಲ, ಅದು ಬೆಳೆಯುವ ಸಿರಿ ಬಳಕೆಯಲ್ಲಿ ಅಂತ ನಾವು ಕಂಡಿದ್ದೇವೆ. ಬಹುಶಃ ಸಂತೋಷ್ ಕುಮಾರ್ ಜೊತೆಗೆ ಒಬ್ಬ ಜನನಾಯಕನಾಗಿ ಆ ಹುಡುಗ ಕೂಡ ಬೆಳೆದುಕೊಂಡು ಬರ್ತಾ ಇದ್ದೇನೆ ಅಂತ ಸಂತೋಷ ಕೊಟ್ಟಿದೆ. ಆದರ್ಶ ಕುಟುಂಬದ ಒಬ್ಬ ಆದರ್ಶ ನಾಯಕನಾಗಿ ತನ್ನ ತಾಯಿಯನ್ನು ಆ ತಾಯಿನ ರೀತಿ ನಾನು ಕಂಡಿದ್ದೇನೆ. ಒಬ್ಬ ಸಾಮಾಜಿಕ ಸೇವಕ, ಸಮಾಜಕ್ಕೆ ತುಂಬ ಹೆಸರನ್ನು ಪಡ್ಕೊಂಡಿದ್ರು ಕೂಡ ತನ್ನ ತಾಯಿಯ ಮುಂದೆ ಹೋದಾಗ ಆ ತಾಯಿಯ ಮಡಿಲಿನ ಮಗುವಾಗಿ ಆ ತಾಯಿಯನ್ನು ಪ್ರೀತಿ ಮಾಡೋದು ನಾನು ಕಂಡಿದ್ದೇನೆ. ಆ ತಾಯಿಯನ್ನು ಅಪ್ಪಿ ಹಿಡ್ಕೊಂಡ ಈತನಿಗೆ ಆ ತಾಯಿಯ ಮೇಲಿರುವಂಥ ವಾಸವನ್ನು ನಾನು ಕಂಡಿದ್ದೇನೆ. ಆ ತಾಯಿಯನ್ನು ತಪ್ಪಿ ಹಿಡಿದುಕೊಂಡು ಆ ತಾಯಿಯನ್ನು ಪ್ರೀತಿ ಮಾಡೋದನ್ನು ಕಂಡಿದ್ದೇನೆ. ಆ ತಾಯಿಗೆ ಅನಾರೋಗ್ಯ ಆದಾಗ ಒಳ್ಳೆಯ ಮಾತಿನಿಂದ ಆ ತಾಯಿಗೆ ಉತ್ಸಾಹವನ್ನು ತೋರಿಸೋದು ನಾನು ಕಂಡಿದ್ದೇನೆ. ಯಾವುದೇ ಪರಿಣಾಮಗಳ ಆಸ್ಪತ್ರೆ ಮಾತ್ರೆ ಕೊಡ್ತಾ ಇದ್ದಾಗಲೂ ಕೂಡ ತಾಯಿಗೆ ಸಮಾಧಾನ, ಈ ಮಾತ್ರೆ ನೀವು ಒಳ್ಳೆಯ ಪರಿಣಾಮ ಕೊಡ್ತದೆ ತಾಯಿ ಅಂತೀವಿ. ಆ ತಾಯಿಯನ್ನು ಸಮಾಧಾನ ಪಡಿಸಿ ಆ ಮಾತ್ರೆ ಕೊಟ್ಟು ಅಂಥ ಮಾತ್ರೆಯಲ್ಲಿ ಅಂಥ ಮದ್ದಿನ ಆ ತಾಯಿಯನ್ನು ಆರೋಗ್ಯವನ್ನು ಮಾಡಿದ್ದಕ್ಕಿಂತ ಸಂತೋಷ ಮಾತು ಸಲ್ಲಬೇಕು. ವೈದ್ಯರು ಹೋಗಿ ವೈದ್ಯರು ಸಿಗದಾಗ ತಾಯಿಯನ್ನು ಹೇಗೆ ಸಮಾಧಾನ ಮಾಡಲಿ ಅಂತ ತಿಳ್ಕೊಂಡು ಸಂತೋಷ್ ಕುಮಾರ್ ಅವರು ಯಾವುದು ನಮ್ಮನ್ನು ತಂದುಕೊಂಡು ತಾಯಿಗೆ ಗುಣಾಂಶ ಅಂದರೆ ಆಶ್ಚರ್ಯ. ಇವತ್ತು 104 ಡಿಗ್ರಿ ಜ್ವರ ಇದ್ದರೆ ನಾಳೆ ಬೆಳಿಗ್ಗೆ 98 ಡಿಗ್ರಿ ಬಂದು ನಿಲ್ತೆ ಅಂತಂದರೆ ಬಹುಶಃ ಈ ವ್ಯಕ್ತಿಯ ಕೈಗುಣ ಹೇಗೆ ಹೇಳಬೇಕು, ಆ ತಾಯಿಯ ಭಾಗ್ಯ ಅಂತ ಹೇಳಬೇಕಿಲ್ಲ. ಇಂಥ ಸಂತೋಷ್ ಕುಮಾರ್ ಅವರ ಜನ್ಮದಿನಕ್ಕೆ ನಮಗೆಲ್ಲ ಸೇರಿದ ಅವಕಾಶವನ್ನು ಭಗವಂತನಿಗೆ
ಮುಖವಾಗಿ ಕಾಣಿಸಿದಲ್ಲ, ನಾನು ಭಗವಂತನಿಗೆ ನಾನು ಸ್ಮರಣೆ ಮಾಡ್ತಾ ಸಂತೋಷ ಕುಮಾರ್ ಜೀವನದಲ್ಲಿ ಇನ್ನು 50 ಜನ್ಮದಿನ ಆಚರಿಸುವಂಥ ಭಾಗ್ಯವನ್ನು ಆ ದೇವರು ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ತಮ್ಮೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ಬನ್ನಿ ನಾವೆಲ್ಲರೂ ಸಂತೋಷನ ಜೊತೆಯಲ್ಲಿ ಸಂತೋಷನ ಹಂಚಿಕೊಳ್ಳೋಣ. ಸಂತೋಷವನ್ನ ಇಡೀ ಊರಿಗೆ ಹಂಚೋಣ. ಸಂತೋಷವನ್ನ ನಮ್ಮ ಭಾಗದ ಎಲ್ಲ ಮನೆಯವರಲ್ಲಿ ಬಿತ್ತುವ ಪ್ರಯತ್ನ ಮಾಡೋಣ. ಸಂತೋಷವನ್ನ ಮನೆ ಮಾತನ್ನ ಮಾಡೋಣ. ನನ್ನ ಮಾತೆಯ ಮಗಳ
Thank you.